ಮಂಗಳೂರು ದಕ್ಷಿಣದ ಮಾಜಿ ಶಾಸಕರಾದ ಜೆಆರ್ ಲೋಬೋ ಅವರು ಪಾಲಿಕೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ನಗರದ ಸ್ವಚ್ಛತೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಬಹಳಷ್ಟು ಅನುಭವ ಇರುವ ಶ್ರೀರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದಾಜಿ ಹಾಗೂ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅವರೊಡನೆ ಸಮಾಲೋಚನೆಯನ್ನ ನಡೆಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಸಮಾಲೋಚನೆ ನಡೆಸಿ ಅವರ ಅನುಭವವನ್ನು ಪಡೆದು ಕಡಿಮೆ ಖರ್ಚಿನಲ್ಲಿ ಜನರಿಗೆ ಅನುಕೂಲವಾಗುವ ಘನತ್ಯಾಜ್ಯ ನಿರ್ವಹಣೆಯ ಪ್ರಸ್ತಾವನೆಯನ್ನು ಪಾಲಿಕೆಗೆ ಸಲ್ಲಿಸುವಂತೆ ಕೋರಿದ್ರು. ಹಾಗೂ ಈ ಬಗ್ಗೆ ತಮ್ಮ ಸಂಪೂರ್ಣವಾದ ಬೆಂಬಲವನ್ನು ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದಾಜಿ ಹಾಗೂ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು ಸೂಚಿಸಿದರು. ಅದರಲ್ಲಿ ಮುಳುಗಿಬಿಟ್ಟಿದ್ದಾರೆ, ನಿಜ ಹೇಳಬೇಕಾದ್ರೆ ಮುಳುಗಿದ್ದಾರೆ. ಅದರಲ್ಲಿ ಅವರು ಒಂದೇ ಕನ್ಸರ್ನ್ ಅಂತಂದರೆ ನಮ್ಮ ಈ ವೇಸ್ಟನ್ನು ನಗರವನ್ನು ಕ್ಲೀನಾಗಿ ಇಡಬೇಕಾದ್ರೆ ಅದಕ್ಕೆ ಸುಸೂತ್ರವಾಗಿ ಅದು ಭಾರ ಆಗದೇ ಇರುವ ಹಾಗೆ, ನೀವು ಹೇಳೋಲ್ಲ, ಭಾರ ಆಗದೇ ಇರುವ ಹಾಗೆ, ಜನರ ಮೇಲೆ ಭಾರ ಬೀಳದೇ ಇರುವ ಹಾಗಿರ್ತಕ್ಕಂಥ ಕೆಲವು ಯೋಚನೆಗಳು ಭಾಳ ಚೆನ್ನಾಗಿರೋ ಯೋಚನೆ ಇದೆ. ಪ್ರಾಕ್ಟಿಕಲ್ ಈಗ ಮಾಡಿ ತೋರಿಸಿದ್ದೀವಿ, ಈಗ ನಾವು ತೋರಿಸ್ತಾ ಇದ್ದೀವಿ. ಅದು ಕೆಲವು ಕಡೆ ಮಾಡ್ತಾ ಇದ್ದಾರೆ ಈಗ. ಅದು ಯಾರು ನಮ್ಮವರೇ, ನಮ್ಮ ಆಳ್ವಾದ್ರು ಮತ್ತು ರಂಜನ್ ಅಂತ ಇನ್ನೊಂದು ಮೂರ್ನಾಲ್ಕು ಜನ ಸೇರಿಕೊಂಡು 4-5 ಜನ ಸೇರಿಕೊಂಡು ಎಷ್ಟು ಉಡುಪಿಯ 41 ಗ್ರಾಮ ಪಂಚಾಯತಿಯ ಒಣ ಕಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಎತ್ಕೊಂಡಿದ್ದಾರೆ. ನಡೀತಾ ಇದೆ ಈಗ ಉಡುಪಿಲಿ. ಎಲ್ಲಿ? ಉಡುಪಿ ನಮ್ಮ ನಿಟ್ಟೆ ಗ್ರಾಮ ಅಲ್ಲ, ನಿಟ್ಟೆ ಗ್ರಾಮಕ್ಕೆ ಅಲ್ಲಿ ಆರಂಭ ಆಗಿದೆ. ಅಲ್ಲೇ 26 ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರೆ ಅಲ್ಲಿ. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಮಂಗಳೂರು ನಗರದ ಘನತ್ಯಾಜ್ಯ ನಿರ್ವಹಣೆಯನ್ನ ಖಾಸಗಿಯವರಿಗೆ ಗುತ್ತಿಗೆ ಕೊಡುತ್ತಿದ್ದಾರೆ. ಆದರೆ ಅದನ್ನ ಪರಿಶೀಲನೆ ಮಾಡಿದಾಗ ಪಾಲಿಕೆಯ ವಾಹನ ಖರೀದಿಸಿ ಪಾಲಿಕೆಯೇ ಪೌರ ಕಾರ್ಮಿಕರನ್ನ ನಿಯೋಜಿಸಿ ಗುತ್ತಿಗೆದಾರರಿಗೆ ಕೊಟ್ಟು ಕೆಲಸ ಮಾಡಿಸುವುದು, ಇದು ನನ್ನ ಅನುಭವದ ಪ್ರಕಾರ ಇದು ತಪ್ಪಾದ ಪ್ರಸ್ತಾವನೆ ಎಂದು ಹೇಳಿದರು. ಇತ್ತೀಚೆಗೆ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಮೀಟಿಂಗ್ನಲ್ಲಿ ಮಂಗಳೂರಿನ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡುವ ಬಗ್ಗೆ ಖಾಸಗಿಯವರಿಗೆ ಗುತ್ತಿಗೆ ಕೊಡುವ ಬಗ್ಗೆ ಎಜೆಂಡಾ ಬಂದಿತ್ತು. ಅದನ್ನು ಪರಿಶೀಲಿಸಿದಾಗ ಅದರಲ್ಲಿ ಮಹಾನಗರ ಪಾಲಿಕೆ ವಾಹನಗಳನ್ನು ಖರೀದಿಸಿ ಮಹಾನಗರ ಪಾಲಿಕೆಯೇ ಪೌರ ಕಾರ್ಮಿಕರನ್ನು ಹಾಕಿ ಗುತ್ತಿಗೆದಾರರಿಗೆ ಕೊಟ್ಟು ಅವರಿಂದ ಕೆಲಸ ಮಾಡಿಸುವ, ಇದು ನನ್ನ ಒಂದು ಆಯುಕ್ತರ ಅಥವಾ ಈ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುವ ಒಂದು ಅನುಭವದಲ್ಲಿ ನನಗೆ ಯಾಕೋ ಇದು ಭಾಳ ತಪ್ಪಾದ ಒಂದು ಪ್ರಸ್ತಾವನೆ ಅಂತ ಅನಿಸ್ತದೆ. ಮೊದಲನೇದಾಗಿ ನಾವು ವಾಹನಗಳನ್ನೆಲ್ಲ ನಿರ್ವಹಣೆ ಮಾಡುವಂಥದ್ದು ಅಥವಾ ಮೇಂಟೈನ್ ಮಾಡೋದು ಅದು ಅಸಾಧ್ಯದ ಕೆಲಸ. ಅದರ ಜೊತೆಯಲ್ಲಿ ನಮ್ಮ ಕೆಲಸಗಾರರನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರೆ ಯಾವ ರೀತಿ ಅದು ಕೆಲಸ ಆಗ್ತದೆ ಅಂತ ಹೇಳಲಿಕ್ಕೆ. ಬಳಿಕ ಪಾಲಿಕೆಯ ವಿಪಕ್ಷ ನಾಯಕ ಎಸ್.ಸಿ. ವಿನಯರಾಜ್ ಅವರು ಮಾತನಾಡಿ, ಈ ಹಿಂದೆ ಪಾಲಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ದ ಸಂದರ್ಭ ಸ್ವಚ್ಛ ಮಂಗಳೂರು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆಂಟನಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಕಸ ವಿಲೇವಾರಿಯ ಜವಾಬ್ದಾರಿಯನ್ನ ನೀಡಿದ್ದೆವು. ಆದರೆ ಈಗ ಬಿಜೆಪಿ ಆಡಳಿತದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಸುಮಾರು 38 ಕೋಟಿ ರೂಪಾಯಿಗಳ ವ್ಯವಹಾರವನ್ನ ಮಾಡಿಕೊಂಡು ವಾಹನ ಖರೀದಿ ಮತ್ತು 1176 ಪೌರ ಕಾರ್ಮಿಕರನ್ನ ನೇಮಿಸಿ ಘನತ್ಯಾಜ್ಯ ನಿರ್ವಹಣೆಯನ್ನ ಖಾಸಗಿ ಗುತ್ತಿಗೆದಾರರಿಗೆ ಕೊಡುತ್ತಿರುವುದು ಖಂಡನೀಯ ಎಂದು ಹೇಳಿದರು. 14ರಿಂದ 2019 ಅವಧಿಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳುವಂಥ ಒಂದು ಯೋಜನೆ ಮುಖಾಂತರ ಈ ಒಂದು ಕಸ ವಿಲೇವಾರಿ ಯೋಜನೆಯನ್ನು ಒಂದು ಆಂಟನಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ 7 ವರ್ಷದ ಅವಧಿಗೆ ನಾವು ಅದನ್ನು ಕೊಡುವುದರ ಮೂಲಕ ಮಂಗಳೂರು ನಗರವನ್ನು ಸ್ವಚ್ಛ ಮಂಗಳೂರು ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡಿದ್ದೇವೆ. ಅದೇ ಸಂದರ್ಭದಲ್ಲಿ ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನು ಅವರ ಹತ್ರ ನಾವೊಂದು ಬೇಡಿಕೆಯನ್ನು ಇಟ್ಟು ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಮಂಗಳೂರು ನಗರದ ಎಲ್ಲ ನಾಗರಿಕರನ್ನು ಅದರ ಜೊತೆಗೆ ಒಂದು ಆಂದೋಲನದ ಮುಖಾಂತರ ಅವರನ್ನು ಜೋಡಿಸಿಕೊಂಡು ನಮ್ಮ ಮಂಗಳೂರು ನಗರಕ್ಕೆ ಒಂದು ಸ್ವಚ್ಛ ನಗರ ಅಂತ ಹೇಳುವಂಥ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿಯೇ ನಮ್ಮ ಭಾಸ್ಕರ್ ಕೆ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿ ಕೂಡ ಸಿಕ್ಕಿದ್ದನ್ನು ನಾವಿವತ್ತು ಕಂಡಿದ್ದೇವೆ.
ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್ ಹಾಗೂ ದಕ್ಷಿಣ ಬ್ಲಾಕ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹೊನ್ನಯ್ಯ ಟಿ, ಕಾರ್ಪೊರೇಟರ್ಗಳಾದ ಶಶಿಧರ್ ಹೆಗ್ಡಿ, ನವೀನ್ ಡಿಸೋಜಾ, ಜೆಸಿಂತ್ ಆಲ್ಫ್ರೆಡ್, ಅಬ್ದುಲ್ ಲತೀಫ್, ಕೇಶವ್ ಮರುಳಿ, ಅಶ್ರಫ್ ಬಜಾಲ್, ಸಂಶುದ್ದೀನ್, ಝೀನತ್ ಸಂಶುದ್ದೀನ್, ಅನಿಲ್ ಕುಮಾರ್ ಹಾಗೂ ಪಕ್ಷದ ಜಿಲ್ಲಾ ಹಾಗೂ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳು, ಮಾಜಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಜರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.